ಕರಾವಳಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಪ್ರೇತಗಳ ವಿವಾಹದ ಕುರಿತ ಜಾಹೀರಾತು ಭಾರೀ ಸದ್ದು ಮಾಡಿತ್ತು. ತುಳುನಾಡ ರಾಜಧಾನಿ ಬಾರ್ಕೂರು ಕೂಡ್ಲಿ ಜನಾರ್ದನ ದೇವಸ್ಥಾನದಲ್ಲಿ ನೂರಾರು ವರ್ಷಗಳಿಂದ ಪ್ರತಿ ಅಮಾವಾಸ್ಯೆಯ ದಿನ ಪ್ರೇತಗಳ ಮದುವೆ ನಡೆಯುವ ಆಚರಣೆಯಾಗಿ ಜೂನ್ 6ರಂದು 3 ಕುಟುಂಬಿಕರ ಪ್ರೇತ ವಿವಾಹ ಇಲ್ಲಿನ ಅರ್ಚಕ ಗಣಪತಿ ಉಡುಪ ಮತ್ತು ಬಳಗದವರಿಂದ ನಡೆಯಿತು. ಆಕಸ್ಮಿಕ ಅಕಾಲ ಮರಣ ಹೊಂದಿದ ಗಂಡು ಅಥವಾ ಹೆಣ್ಣುಗಳು ಅನೇಕ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳದೆ ಅಗೋಚರವಾಗಿ ಪ್ರೇತಗಳಾಗಿ ಇರುತ್ತವೆ ಮತ್ತು ಪ್ರಾಯಗಳದಂತೆ ಆಸೆಯನ್ನು ನೆರವೇರಿಸುವಂತೆ ಕುಟುಂಬವನ್ನು ಕಾಡುತ್ತಾ ಇದ್ದು ಪೀಡನೆ ನೀಡುತ್ತಿರುವುದಕ್ಕೆ ಪ್ರೇತಗಳಿಗೆ ವಿವಾಹ ಶಾಸ್ತ್ರ ಮಾಡಿ ಬಳಿಕ ಸದ್ಗತಿ ಮಾಡಲಾಗುತ್ತದೆ. ದೇವಸ್ಥಾನದ ಎದುರು ಭಾಗದಲ್ಲಿರುವ ಶಂಕತೀರ್ಥ ಸರೋವರದಲ್ಲಿ ಪ್ರೇತವನ್ನು ಆಕರ್ಷಿಸಿ ಇರಿಸಲಾದ ತೆಂಗಿನಕಾಯಿಯ ಮೂಲಕ ನಾನಾ ಕರ್ಮಾಂಗಗಳನ್ನು ಮಾಡಿ ಬಳಿಕ ದೇವಸ್ಥಾನದ ಎದುರು ಭಾಗದಲ್ಲಿ 2 ತೆಂಗಿನ ಗಿಡಕ್ಕೆ ಗಂಡು ಹೆಣ್ಣಿಗೆ ಮದುವಣಗಿತ್ತಿಗೆ ಅಲಂಕಾರ ಮಾಡಿದಂತೆ ಸೀರೆ, ಪಂಚೆ, ಶಾಲು, ಕಾಲುಂಗುರ, ಕರಿಯಮಣಿ ನೀಡಿ ಬೇರೆ ಗೋತ್ರ ಅಥವಾ ಬಿಳಿಯವರೊಂದಿಗೆ ತಾಂಬೂಲ ಬದಲಾವಣೆ ಮಾಡಿ ಬಳಿಕ ಮದುವೆ ಶಾಸ್ತ್ರ ಮಾಡಲಾಗುತ್ತದೆ. ಬಳಿಕ ತೆಂಗಿನಕಾಯಿಯಲ್ಲಿ ಆವಾಹನೆ ಮಾಡಲಾದ ಪ್ರೇತವನ್ನು ಮತ್ತೊಂದು ತೆಂಗಿನಕಾಯಿ ಜೊತೆ ಅವರಿಗೆ ಸಂಬಂಧಿಸಿದ ದೇವಸ್ಥಾನದಲ್ಲಿ ಒಡೆಯಲಾಗುತ್ತದೆ. ಇದು ನೂರಾರು ವರ್ಷದಿಂದ ನಡೆದುಕೊಂಡು ಬಂದ ಧಾರ್ಮಿಕ ವಿಧಿಯಾಗಿದ್ದು ವಿಜ್ಞಾನ ಯುಗದಲ್ಲೂ ಮುಂದುವರಿಯುತ್ತಿದೆ. ಶ್ರೀ ಜನಾರ್ದನಾಯ ನಮಃ. ಮಾರ್ಕಂಡೇಯ ಋಷಿಗಳಿಂದ ಸ್ಥಾಪನೆಗೊಂಡಂಥ ಶ್ರೀ ಜನಾರ್ದನ ಸ್ವಾಮಿಯ ವಿಶೇಷತೆ ಏನು ಕೇಳಿದ್ರೆ, ಒಂದು ಕೈಯಲ್ಲಿ ಶಂಖ, ಚಕ್ರ, ಗದಾ, ಪಿಂಡಧಾರಿ, ಆದ್ದರಿಂದ ಮೋಕ್ಷದಾಯಕ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಪರಕ್ರಿಯಾದಿಗಳು ಈ ಜನಾರ್ದನ ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷವಾಗಿ ನಡೆಯುತ್ತದೆ. ಹಿಂದೆ ಕುಟುಂಬದಲ್ಲಿ ಶಿಶು ಮರಣಪಟ್ಟಾಗ ಅದಕ್ಕೆ ಪ್ರಾಯ ಆದಾಗ ಅಂದರೆ ಹೆಣ್ಣಿಗೆ 16 ವರ್ಷ, ಗಂಡಿಗೆ 18 ವರ್ಷ ಮೋಕ್ಷ ವಿಷ್ಣು ಸಾನ್ನಿಧ್ಯದಲ್ಲಿ ಮೋಕ್ಷ ನಾರಾಯಣ ಬಲಿ ಅಥವಾ ಪ್ರೇತ ವಿವಾಹ ನಮ್ಮ ಬಳಿ ಸಂಪ್ರದಾಯ ಅಥವಾ ಗೋತ್ರ ಸಂಪ್ರದಾಯದಂತೆ ಮೋಕ್ಷ ನಾರಾಯಣ ಬಲಿ, ಗೋತ್ರ ಸಂಪ್ರದಾಯದವರಿಗೆ ಮೋಕ್ಷ ನಾರಾಯಣ ಬಳಿ ಸಂಪ್ರದಾಯದವರಿಗೆ ವಿಶೇಷವಾಗಿ ಪ್ರೇತ ವಿವಾಹ ಅಂದರೆ ಕುಟುಂಬದಲ್ಲಿ ಹೆಣ್ಣು ಗಂಡು ತೀರಿದಾಗ ಅದಕ್ಕೆ 18 ಅಥವಾ 16 ವರ್ಷದ ನಂತರ ಅದಕ್ಕೆ ಪ್ರಾಯ ಬಂದಂತೆ ಇತ್ತೀಚಿನ ದಿನಗಳಲ್ಲಿ ವಿಶೇಷ ಸಾನ್ನಿಧ್ಯದಿಂದ ಅವರವರ ಕುಟುಂಬಕ್ಕೆ ಸಂಬಂಧಪಟ್ಟ ಮಾವ ಆಲ್ಮೋಸ್ಟ್ ಒಂದು 50 ಇಯರ್ಸ್ ಊರು ಬಿಟ್ಟು ಹೋದವರು ವಾಪಸ್ ಮನೆಗೆ ಬಂದಿಲ್ಲ. ನಾವು ಅದನ್ನು ಮರೆತು ಬಿಟ್ಟಿದ್ವಿ. ಮೊನ್ನೆ ಆರೋಢ ಪ್ರಶ್ನೆ ಕೇಳಿದಾಗ ಅಲ್ಲಿ ಪ್ರಶ್ನೆಯಲ್ಲಿ ಈ ವಿಷಯ ಪ್ರಸ್ತಾಪವಾಗಿ ಅವರು ಈಗಾಗಲೇ ತೀರ್ಕೊಂಡಿದ್ದಾರೆ. ಅವರನ್ನು ಧರ್ಮ ವಿಧಿಗಳನ್ನು ಕ್ರಮಬದ್ಧವಾಗಿ ಮಾಡಬೇಕಂತ ಅವ್ರು ಹೇಳಿದ ಪ್ರಕಾರ ನಾವು ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ಮತ್ತು ಮೊದಲು ಒಂದು ಪೇಪರ್ ಕಟ್ಟಿಂಗ್ ನೋಡಿ ಇಲ್ಲಿ ಕೂಡ್ಲಿ ಜನಾರ್ದನ ಟೆಂಪಲ್ನಲ್ಲಿ